ಇವತ್ತಿನ ಸಭೆಯ ನಮಗೊಂದು ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ಅವಸರದಲ್ಲಿ ಈ ಪ್ರೋಗ್ರಾಮನ್ನು ಆಯೋಜಿಸಿದ್ದೆವು. ಸಾಕಷ್ಟು ಜನ ನಮ್ಮ ಮೆಂಬರ್ಸು ಮತ್ತು ಅಥವಾ ಕಮಿಟಿ ಮೆಂಬರು ಇಂಡಿಯಾದಲ್ಲಿದ್ದಾರೆ. ಸುನಿಲ್ ಶಾಂತಪುರ್ನು ಇವತ್ತು ಜಸ್ಟ್ ಮಾರ್ನಿಂಗ್ ಅವನು ಬಂದು ಹಿಂಗಾಗಿ ಸ್ವಲ್ಪ ಪ್ರೋಗ್ರಾಮ್ ಸ್ವಲ್ಪ ಇದಾಯಿತು. ಆದರೂ ಇವತ್ತಿನ ದಿವಸ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಇಂಡಿಯನ್ ಎಂಬೆಸಿ ಕಡೆಯಿಂದ ಡಾಕ್ಟರ್ ಸೋಮನ್ ಮೇಡಮ್ ಅವರು ಲೇಬರ್ ಆ್ಯಂಡ್ ಕಮ್ಯುನಿಟಿ ವೆಲ್ಫೇರ್ ಸೆಕೆಂಡ್ ಸೆಕ್ರೆಟರಿ ಮತ್ತು GR ಉಸ್ಮಾನ್ ICBF ಪ್ರೆಸಿಡೆಂಟ್ ಮತ್ತು ಅಲಾಂಗ್ ವಿತ್ ಕಮಿಟಿ ಮೆಂಬರ್ಸ್ ಆರ್ ಸ್ಟಿಲ್ ಅವೈಲೇಬಲ್ ವಿತ್ ಅಸ್ ಮೇಡಮ್ ಕುಲ್ದೀಪ್ ಕೌರ್ ಮೇಡಮ್ and all the peoples. Just I am very happy to share with, because of already more than 1 hour this program is going on. ಮತ್ತು ಇದಕ್ಕಿಂತ ಮುಂಚೆವಾಗಿ ನಾನು ವೆಂಕಟರಾವ್ is my friend and colleague in Ashgal. Actually already is given tremendous speech and it is an inspiration to all of us. ಮತ್ತು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದಂಥ ICC ವೈಸ್ ಪ್ರೆಸಿಡೆಂಟ್ ಸುಬ್ರಹ್ಮಣ್ಯ ಹಬ್ಬ, ದಿನೇಶ್ ಗೌಡ ಮತ್ತು ಇವರನ್ನು ನಾವು ಆನರ್ ಮಾಡಿ ಉದ್ದೇಶ ಇಷ್ಟೇ, ನಾವೆಲ್ಲ ಕನ್ನಡಿಗರು, ಉತ್ತರ ಕರ್ನಾಟಕ ಒಂದು ಜಸ್ಟ್ ಓನ್ಲಿ ನೇಮ್, ವಿ ಆರ್ ಪಾರ್ಟ್ ಆಫ್ ಆಲ್ ಕನ್ನಡಿಗಾಸ್. ಓಕೆ. ಮತ್ತು ಇವತ್ತಿನ ಶುಭ ಸಂವೇದಿಯಲ್ಲಿ ಸುಬ್ರಹ್ಮಣ್ಯ ಹಬ್ಬಗಳು, ದಿನೇಶ್ ಗೌಡ ಮತ್ತು ಅನಿಲ್ ಬೋಲಾರ್ ಅವರನ್ನು ಆನರ್ ಮಾಡುವಂಥ ಕಾರ್ಯಕ್ರಮ ಆಯೋಜಿಸಿದ್ದೆವು. ಇದು ಒಂದು ಉದ್ದೇಶ, ಒಂದು ಒಳ್ಳೆಯ ಉದ್ದೇಶ ಏನೆಂದರೆ, ನಮ್ಮ ಕನ್ನಡಿಗರು ಎತ್ತರಕ್ಕೆ ಬೆಳೆದಾಗ ಅಥವಾ ಉನ್ನತ ಹುದ್ದೆಯಲ್ಲಿ ಬೆಳೆದಾಗ ಎಲ್ಲರಿಗಿಂತ ಮೊದಲು ನಾವು ಸಂತೋಷ ಪಡಬೇಕು. ಈ ಒಂದು ಉದ್ದೇಶದಿಂದ ಅವರನ್ನು ಆನರ್ ಮಾಡಿದ್ದೆವು. ಅದೇ ರೀತಿಯಾಗಿ ವೆಂಕಟರಾವ್ ಆಯಿತು ಮತ್ತು VKUK MC ಆ್ಯಂಡ್ ಮೆಂಬರ್ಸ್, ವೈಸ್ ಪ್ರೆಸಿಡೆಂಟ್ ಬುರಾನುದ್ದೀನ್, ರಾಜಶೇಖರ್, ಜನರಲ್ ಸೆಕ್ರೆಟರಿ ಸುನಿಲ್ ಶಾಂತಪುರೆ ಮತ್ತು ಎಲ್ಲ MC ಮೆಂಬರ್ ಇದರಲ್ಲಿ ಇವತ್ತು ಅಟೆಂಡ್ ಇದ್ದಾರೆ. ಮತ್ತು ಅವರಿಗೂ ನಾವು ನಿಮ್ಮ ಕಠಿಣ ನಿಮ್ಮ ಪರಿಶ್ರಮ ಮತ್ತು ಇನ್ನೂ ಕಂಟಿನ್ಯೂ ಆಗಬೇಕು. ಒಂದು ಉತ್ತರ ಕರ್ನಾಟಕ ಇನ್ನೂ ಎತ್ತರಕ್ಕೆ ಬೆಳೆಯಬೇಕು. ಅದರಲ್ಲಿ ಉತ್ತರವಾಗಿ ಉತ್ತರ ಕರ್ನಾಟಕ ಬೆಳೆಯಬೇಕನ್ನೋಂಥ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಉತ್ತರ ಕರ್ನಾಟಕ ಮಾಡಿದ್ದೆವು. ಆದರೂ ಇನ್ನೂ ಪ್ರಯತ್ನ ನಿಮ್ಮದು ಇನ್ನೂ ಜಾಸ್ತಿ ಆಗಬೇಕು, ಅಂದರೆ ಉತ್ತರ ಕರ್ನಾಟಕ ಒಂದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯದ. ಮತ್ತು ಇವತ್ತಿನ ಒಂದು ಕಾರ್ಯಕ್ರಮ, ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಏನಂದರೆ, ಇವತ್ತು ನಮ್ಮೊಂದು ವರ್ಲ್ಡ್ ಡಿಸೆಬಿಲಿಟಿ ಡೇ. ನೀವು ಎಲ್ಲರಿಗೂ ನೆನಪಿರಬೇಕು, 2021 ಪುರಾಣದಲ್ಲಿ ಆನ್ಲೈನಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜಿಸಿದ್ದೆವು. ಮತ್ತು ಡಿಸೆಬಿಲಿಟಿ ಪರ್ಸನ್ ಕಡೆಯಿಂದ ಒಂದು ಕಾರ್ಯಕ್ರಮ, ದಿಸ್ ಇಸ್ ದ ಇಂಟರ್ನ್ಯಾಷನಲ್ ಸಿಂಗಿಂಗ್ ಕಾಂಪಿಟೇಷನ್. ವಿ ಆರ್ ಅರೇಂಜಿಂಗ್ ಇಂಟರ್ನ್ಯಾಷನಲ್ ಸಿಂಗಿಂಗ್ ಕಾಂಪಿಟೇಷನ್ in the 2020. It is many peoples, all blind peoples and handicapped and everything is attended in singing competition. It is one of the ideal program of UKBK. In that, it is appreciation, tremendous appreciation from the not only Karnataka, it is from the West Bengal.